ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್ ಮಂಗಳೂರು. ಇದೀಗ ಸುದ್ದಿ ವಿವರ. ಮಂಗಳೂರಿನಲ್ಲಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಕಾರ್ಯಪಡೆ ಕಚೇರಿಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, 6 ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಯಾದಾಗ ಭೇಟಿ ನೀಡಿದ್ದೆ. ಆಗ ಭೇಟಿ ನೀಡಿದಾಗ ಆತಂಕ, ಭಯವಿತ್ತು. ಆಗ ಶಾಂತಿ ಮಾತುಕತೆ ಬರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸುಸಂಸ್ಕೃತರು. ಇಲ್ಲಿನ ಜನರ ಮನಸ್ಥಿತಿ, ಸಂಸ್ಕೃತಿ ಬೇರೆ ಇದೆ. ಕಲೆ, ಸಾಹಿತ್ಯ ಉಳಿದಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಜಗತ್ತಿನ ಬೇರೆ ಬೇರೆ ಕಡೆಗೆ ಹೋದ ಇಲ್ಲಿನ ಜನ ತಮ್ಮ ಛಾಪು ಮೂಡಿಸಿದವರು. ಇಲ್ಲಿ ಸರ್ಕಾರಿ ಶೈಕ್ಷಣಿಕ ವ್ಯವಸ್ಥೆಗಳು ಬರುವ ಮುಂಚೆ ಖಾಸಗಿ ಮೆಡಿಕಲ್ ಕಾಲೇಜುಗಳಿತ್ತು. ಇಲ್ಲಿ ಮತೀಯ ಭಾವನೆ, ದ್ವೇಷದ ವಾತಾವರಣವನ್ನು ಹತ್ತಿಕ್ಕಲು ತೀರ್ಮಾನ ಮಾಡುತ್ತಿದೆ. ಈ ಕಾರ್ಯಪಡೆಗೆ ಅನೇಕರು ಟೀಕೆ ಮಾಡಬಹುದು, ಆದರೆ ಸಮಾಜ ಈ ಕಾರ್ಯಪಡೆಯನ್ನು ಒಪ್ಪಿಕೊಳ್ಳುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಇದ್ರೆ ಕರ್ನಾಟಕದಲ್ಲಿ ಶಾಂತಿ ಇರುತ್ತದೆ. ಈ ಕಾರ್ಯಪಡೆಯ ಕೆಲಸಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಹಕಾರ ನೀಡಬೇಕು ಎಂದರು. ನೀವು ಮತ್ತು ಎಕ್ಸ್ಟೆನ್ಷನ್ ಕೊಡಬೇಕು ಇನ್ನೊಂದು 5 ವರ್ಷ ಅಂತ ಕೇಳಿದಾಗ ಅವರು ಸ್ಟ್ರೈಟ್ ಅವೇ ಹೇಳಿದ್ರು, ಆಯ್ತು ನಾನು ಕೊಡ್ತೇನೆ ಅಂತ ಅವರು ಅನೌನ್ಸೇ ಮಾಡಿದ್ರು. ಇವತ್ತು ಪೊಲೀಸ್ ಗೃಹ ಮುಂದುವರೆದಿದೆ. ಇರ್ತಕ್ಕಂಥ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ, ಬೆಂಗಳೂರಿನಂತ ಪಟ್ಟಣದಲ್ಲಿಯೂ ಕೂಡ ಆ ಪೊಲೀಸ್ ಲೈನ್ಗಳನ್ನು ನೋಡಿದ್ರೆ, ನಾನು ಬೆಂಗಳೂರಿನಲ್ಲಿ ನೋಡಿದ್ದೇನೆ, ಬೆಳಗಾಮಲ್ಲಿ ನೋಡಿದ್ದೇನೆ, ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿದ್ದೇನೆ. ಅವೆಲ್ಲವನ್ನು ಕೂಡ ಈಗ ಬದಲು ಮಾಡಿ ಅವರಿಗೆ ಸುಸಜ್ಜಿತವಾದಂಥ ಕ್ವಾರ್ಟರ್ಸ್ಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಪೊಲೀಸ್ ಏನಿದೆ, ಬಹಳ ಉತ್ತಮವಾದ ಕೆಲಸವನ್ನು ನಾನು ಗೃಹ ಸಚಿವನಾಗಿ ನನ್ನ ಮೇಲೆ ನಾನೇ ತಟ್ಕೊಳ್ತೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಕಳೆದ ಸುಮಾರು ವರ್ಷಗಳಿಂದ 99% ಮರ್ಡರ್ಸ್, ಆ ಮರ್ಡರರ್ಸ್ ಅನ್ನ ಹಿಡಿದು ಅವರಿಗೆ ನ್ಯಾಯಯುತವಾಗಿ ಏನು ಆಗಬೇಕು ಕಾನೂನು ಪ್ರಕಾರ ಆ ಕೆಲಸ ನಮ್ಮ ಇಲಾಖೆ ಮಾಡಿದೆ. 99% of the murderers have been brought to books. ಕ್ರೈಮ್ ರೇಟ್ ಕಡಿಮೆ ಆಗಿದೆ. ಅನೇಕ ಜನ ಹೇಳ್ತಾರೆ, ಇಲ್ಲ ಇಲ್ಲ ನಿಮಗೆ ಸೈಬರ್ ಫ್ರಾಡ್ಸ್, ಸೈಬರ್ ಕೇಸಸ್ ಜಾಸ್ತಿ ಆಗಿದೆ. ಹೌದು, ಯಾಕಾಗಿದೆ ಅಂತ ಹೇಳಿದ್ರೆ, ರಿಜಿಸ್ಟ್ರಿ ಮಾಡೋದಕ್ಕೆ ನಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆನಂತರ ಟೆಕ್ನಿಕಲಿ ಅವ್ರ ಹತ್ರ ಏನು ಇಲ್ಲದೆ ಇದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಎಲ್ಲಿ ಟೆಕ್ನಿಕಲ್ ಫೆಸಿಲಿಟೀಸ್ ಇದೆ ಅದು ಅಲ್ಲಿ ಶಿಫ್ಟ್ ಮಾಡ್ತೇವೆ. ಆದರೆ ಇವತ್ತು ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ನಮ್ಮ ಇಲಾಖೆಯಲ್ಲಿ ಮಾಡ್ತಾ ಇದೆ. ಪ್ರತಿಯೊಬ್ಬ ಕಾನ್ಸ್ಟೇಬಲ್, ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಕೂಡ ಸೈಬರ್ ಟ್ರೈನಿಂಗ್ ಆಗಬೇಕು, ಮಾಡ್ತೇವೆ. ಈಗಾಗಲೇ ಆ ಕೆಲಸ ಪ್ರಾರಂಭ ಆಗಿದೆ. ಪ್ರತಿಯೊಂದು SP ಕಚೇರಿಯಲ್ಲಿ ಒಂದು ಟ್ರೈನಿಂಗ್ ಯೂನಿಟ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು, ಸ್ಪೆಷಲ್ ಆಕ್ಷನ್ ಫೋರ್ಸ್ ಎಂಬುದು ಸರ್ಕಾರದ ಮಹತ್ವದ ಹೆಜ್ಜೆಯಾಗಿದೆ. ಈ ವಿಶೇಷ ಕಾರ್ಯಪಡೆ ಕೋಮುದ್ವೇಷ ನಿಯಂತ್ರಣಕ್ಕೆ ದೊಡ್ಡ ಕೊಡುಗೆ ನೀಡಲಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಿರುವ ಒಂದೇ ಒಂದು ಕಪ್ಪು ಚುಕ್ಕೆ ಎಂದರೆ ಕೋಮುದ್ವೇಷ. ದಕ್ಷಿಣ ಕನ್ನಡದಲ್ಲಿ ಸರ್ವ ಜನಾಂಗದ ಜನರಿದ್ದಾರೆ, ಆದರೆ ಶಾಂತಿಯ ಕೊರತೆ ಇದೆ. ಧರ್ಮಗಳ ನಡುವೆ ದ್ವೇಷದ ವಾತಾವರಣ ಹೆಚ್ಚಾಗುತ್ತಿದೆ. ಕೋಮು ರಕ್ಷಣೆಯನ್ನು ಇಟ್ಟುಕೊಂಡು ಅವರ ಅನೈತಿಕ ಕೆಲಸಕ್ಕೆ ರಕ್ಷಣೆ ತೆಗೆದುಕೊಳ್ಳುತ್ತಿದ್ದಾರೆ. ಕಾನೂನಿನ ಕ್ರಮ ಕಟ್ಟುನಿಟ್ಟಾಗಿ ಆಗದಿದ್ದರೆ ಏನು ಮಾಡಿದರೂ ವ್ಯರ್ಥವೇ. ಈ ಕಾರ್ಯಪಡೆಯ ಪ್ರಭಾವ ಈಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀರಿದೆ. ಈಗಾಗಲೇ ಕೆಲವರಿಗೆ ಅದರ ಸಮಸ್ಯೆ ಉಂಟಾಗಿದೆ. 98% ಜನ ಈ ಕಾರ್ಯಪಡೆಗೆ ಬೆಂಬಲ ನೀಡಲಿದ್ದಾರೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆ ಇದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತಮ ದರ್ಜೆಯ ನಾಗರಿಕತೆ ಇರುವಂಥ ಮತ್ತು ಒಂದು ಮುಂದುವರೆದಿರ್ತಕ್ಕಂಥ ಒಂದು ಜಿಲ್ಲೆ. ಅದು ಶೈಕ್ಷಣಿಕವಾಗಿ ಮುಂದುವರೆದಿದೆ,
ಅದೇ ಒಂದು ಕೊರತೆ ಇದೆ, ಅದು ಬಿಟ್ಟರೆ ಯಾವ ಕೊರತೆ ಇಲ್ಲ. ಇವತ್ತು ಇದನ್ನು ನಾವು ಇದು ಎಲ್ಲೋ ಒಂದು ಕಡೆ ಈ ದ್ವೇಷ ಹೆಚ್ಚಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ದ್ವೇಷ ಭಾಷಣಗಳು, ಪ್ರಚೋದನಕಾರಿ ಮಾತುಗಳು, ರಾಜಕೀಯ ಅದರಲ್ಲಿ ಬೆರೆಸಿ ಮತ್ತು ಬೇರೆ ಬೇರೆ ಅನೇಕ ಏನು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಜನ ಅವರು ಈ ಕೋಮಿನ ಒಂದು ರಕ್ಷಣೆಯನ್ನು ಇಟ್ಕೊಂಡು ಅವರ ಒಂದು ಅನೈತಿಕ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೂ ಕೂಡ ರಕ್ಷಣೆ ತಗೊಳ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಇದೆಲ್ಲ ಒಂದು ರೀತಿ ಒಂದು ಡೇಂಜರಸ್ ಕಾಂಬಿನೇಷನ್ ಆಗಿದೆ. ಪೊಲಿಟಿಕಲ್ ಮತ್ತೆ ಎಕನಾಮಿಕ್ ಮತ್ತು ಇಲ್ಲೀಗಲ್ ಇದೆಲ್ಲ ಸೇರಿ ಇಂಥ ಒಂದು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಈ ಕೋಮು ದ್ವೇಷವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಎಲ್ಲೋ ಕಡೆ ಅದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಮಂಜುನಾಥ ಭಂಡಾರಿ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ, ಎಡಿಜಿಪಿ ಮುರುಗನ್, ಐಜಿಪಿ ಅಮಿತ್ ಸಿಂಗ್, ಜಿಲ್ಲಾಧಿಕಾರಿ ಮುಲೈ ಮುಗಿಲನ್, ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ, ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ರಾಷ್ಟ್ರೀಯ ಹೆದ್ದಾರಿ 66ರ ಬೈಕಂಪಾಡಿಯಿಂದ ಕೂಳೂರಿನವರೆಗಿನ ರಸ್ತೆಗೆ ಮಾಡಿದ ತೇಪೆ ಕಾಮಗಾರಿ ಒಂದೇ ಮಳೆಗೆ ಎದ್ದು ಹೋಗಿ ಹೊಂಡಗಳು ಸೃಷ್ಟಿಯಾಗಿದೆ. ರಸ್ತೆಯಲ್ಲಿ ಹೊಂಡ ಸೃಷ್ಟಿಯಾಗುವುದರಿಂದ ಅಪಘಾತಗಳ ಸಂಖ್ಯೆಯು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಹೆದ್ದಾರಿ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸುರತ್ಕಲ್ ಜಂಕ್ಷನ್, ಶಾಲೆ, ಬೈಕಂಪಾಡಿ, ಕೂಳೂರು ಹಳೆ ಸೇತುವೆ ಹಾಗೂ ಹೊಸ ಸೇತುವೆಯಲ್ಲಿ ಡಾಮರು ತೇಪೆ ಹಾಕಲಾಗಿದೆ. ಒಂದು ಲೆಕ್ಕಾಚಾರದ ಪ್ರಕಾರ ನಂತೂರಿನಿಂದ ಸುರತ್ಕಲ್ವರೆಗೆ ರಸ್ತೆಯನ್ನ ಸಂಪೂರ್ಣ ನವೀಕರಿಸಬೇಕಾಗಿತ್ತು. ಆದರೆ ಮಳೆ ಬಂದಿದ್ದರಿಂದ ಕಾಮಗಾರಿ ಸ್ಥಗಿತವಾಗಿದೆ. ಈ ನಡುವೆ ಮಳೆ ಬಿಡುವಿನಲ್ಲಿ ರಸ್ತೆಗೆ ತೇಪೆ ಹಾಕಲಾಯಿತು. ಆದರೆ ಆ ತೇಪೆಯೆಲ್ಲ ಎದ್ದು ಹೋಗಿ ದೊಡ್ಡ ದೊಡ್ಡ ಹೊಂಡಗಳೇ ನಿರ್ಮಾಣವಾಗಿವೆ. ವೇಗವಾಗಿ ಸಾಗುವ ವಾಹನಗಳು ಹೊಂಡ ಕಂಡೊಡನೆ ದಿಢೀರ್ ಬ್ರೇಕ್ ಹಾಕುವುದರಿಂದ ಅಪಘಾತಗಳು ಸಂಭವಿಸುತ್ತಿವೆ. ಕೂಳೂರು ಬಳಿಯಂತೂ ಹೊಂಡಗಳಿಂದಾಗಿ ಪ್ರತಿ ವರ್ಷ ಮಳೆಗಾಲದಲ್ಲಿ 1-2 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗುತ್ತಲೇ ಇರುತ್ತದೆ. ನಾಗರಿಕ ಹಿತರಕ್ಷಣಾ ಸಮಿತಿ ಕೂಳೂರು ಅಧ್ಯಕ್ಷರಾದ ಗುರುಚಂದ್ರ ಹೆಗ್ಡೆ ಗಂಗಾರಿಯವರು ಮಾತನಾಡಿ, ತೇಪೆ ಕಾಮಗಾರಿ ಕೇವಲ ತೋರ್ಪಡಿಕೆಗೆ ಮಾತ್ರ ಹಾಕುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಜನರ ತೆರಿಗೆ ಹಣವನ್ನ ಪೋಲು ಮಾಡದೆ ಸೂಕ್ತ ರೀತಿಯಲ್ಲಿ ಕಾಮಗಾರಿಯನ್ನ ನಡೆಸಿ ಜನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಹೇಳಿದರು. ಮಂಗಳೂರಿನ ಜನತೆಗೆ ರೋಡಿಂದ ಸ್ವಲ್ಪ ಹೈರಾಣ ಆಗಿದೆ. ಇತ್ತೀಚೆಗೆ ಈ ಬ್ಲಾಕ್ ಸ್ಪಾಟ್ ಗುಂಡಿ ಬಿದ್ದಿದ್ದ ಗುಂಡಿಯನ್ನು ಟ್ಯಾಪೆ ಹಾಕಿದ್ದಾರೆ. ಆದರೆ ಟ್ಯಾಪೆ ಹಾಕಿದ ಮರುದಿನನೇ ಮಳೆ ಬಂದಿದೆ. ಒಂದಷ್ಟು ಪಣಮೂರು ಜಾಗದಲ್ಲೆಲ್ಲ ಮಳೆ ಬರ್ತಾ ಇರುವಾಗಲೇ ಹಾಕ್ತಾ ಇದ್ರು. ಅದು ಏನು ಯೂಸ್ ಆಗುದಿಲ್ಲ. ಅದು ಏನು ಯೂಸ್ ಆಗಲ್ಲ ಅಂತೇಳಿ ಸಂಬಂಧಪಟ್ಟವರು ಅವರಿಗೆ ಗಮನ ತರಬೇಕು. ಒಂದು ಮಳೆ ಬಿಟ್ಟಾದ್ಮೇಲೆ ಹಾಕಬೇಕು ಅಥವಾ ಮಳೆ ಬರೋದು ಹಾಕಿದ್ರೆ ಒಳ್ಳೆ ರೀತಿಯಲ್ಲಿ ಹಾಕಬೇಕು. ಮತ್ತೊಂದು ಹೈವೇ ಡಾಮರೀಕರಣ ಆಗುವಾಗ ಅವರು ಏನು ಮಾಡಿದ್ದಾರೆ, ಮಿಡ್ಲ್ ಆಫ್ ದ ಹೈವೇ ಮಧ್ಯದಿಂದ ಒಂದು ಟ್ಯಾಪರ್ ಕೊಡಬೇಕು ಈ ಸೈಡಿಗೆ. ಇಲ್ಲಿ ಉದಾಹರಣೆಗೆ ಕೂಳೂರಲ್ಲಿ ಕೂಡ ಈ ಸೈಡಿಗೆ ನೀರು ಹೋಗ್ತದೆ. ಆಕ್ಚುಲಿ ಹೈವೇಲಿ ನೀರು ನಿಂತು ಅರ್ಧ ಜಾಸ್ತಿ ಹಾಳಾಗ್ತದೆ. ಸಾರ್ವಜನಿಕರ ಆಸ್ತಿ ನಷ್ಟ ಆಗ್ತದೆ. ಮತ್ತು ಸಾರ್ವಜನಿಕರಿಗೆ ಓಡಾಡೋರಿಗೆ ತೊಂದರೆ ಆಗ್ತದೆ. ಇಂಥ ಎಲ್ಲ ವಿಷಯಗಳ ಬಗ್ಗೆ ಅವರು ಗಮನ ತಗೊಂಡು ಎಲ್ಲಿ ಡಾಮರೀಕರಣ ಆಗುವಾಗ ಮುಖ್ಯವಾಗಿ ಅವರು ಗಮನಿಸತಕ್ಕದ್ದು ಟ್ಯಾಪರ್ ಮಾಡಬೇಕು. ಮತ್ತು ಮಾಡುವಂಥ ಕೆಲಸ ಬ್ರಿಡ್ಜ್ ಮೇಲೆ ಕಾಮಗಾರಿ ಮಾಡಿದ್ದಾರೆ. ನಮ್ಮ ಕೂಳೂರು ಬ್ರಿಡ್ಜ್ ಮೇಲೆ ಬ್ಲಾಕ್ ಸ್ಪಾಟನ್ನು ಹೊಂಡವನ್ನು ಮುಚ್ಚಿದ್ದಾರೆ. ಆದರೆ ಅದು ತ್ವರಿತಗತಿಯಲ್ಲಿ ಆಗಲಿಲ್ಲ. ಅಲ್ಲಿ ನೀರು ಡ್ರೈನ್ ಆಗೋದು ಕೂಡ ಹಾಗೇ ಇದೆ. ಒಟ್ಟಾರೆ ಅದು ಅವರು ಕಾಮಗಾರಿ ಮಾಡಿದ್ದೀವಿ ಅಂತ ತೋರಿಸಲಿಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಬಾರ್ದು. ನ್ಯಾಷನಲ್ ವೇಸ್ಟ್ ಸಾರ್ವಜನಿಕರ ಟ್ಯಾಕ್ಸ್ ಅನ್ನು ಪೋಲ್ ಮಾಡಬಾರ್ದು. ಕೊಟ್ಟಂಥ ಕಾಂಟ್ರಾಕ್ಟರ್ ಮತ್ತು ಸಂಬಂಧಪಟ್ಟ ಜನಗಳು ಅದ್ರ ಬಗ್ಗೆ ಗಮನ ತಗೊಂಡು ನಮಗೆ ಈ ಥರ ಒಂದು ವ್ಯವಸ್ಥೆ ಅವರು ಮಾಡಬೇಕು. ಯಾವ ಥರ ಮಾಡ್ಬೇಕಂತೇಳಿ ಸಾರ್ವಜನಿಕರಿಗೆ, ವಾಹನ ಚಾಲಕರಿಗೆ ರೋಡಲ್ಲಿ ಏನು ವ್ಯವಸ್ಥೆ ಆಗಿದೆ ಮತ್ತು ತೋಡಿಂದ ನೀರು ಬರೋದು, ತೋಡು ಕೂಡ ಬಂದ್ ಮಾಡಿಟ್ಟಿದ್ದಾರೆ ಕೆಲವು ಕಡೆ, ಅದನ್ನು ಓಪನ್ ಮಾಡಿ ಕೊಡಬೇಕು ಅಂತೇಳಿ ಹೇಳಿ ನಾನು ಈ ಮೂಲಕ ನಾಗರಿಕರ ಸಮಿತಿಯ ಪರವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೆ. ರಸ್ತೆ ಹೊಂಡ ಗುಂಡಿಗಳಿಂದ ಸಮಸ್ಯೆ ಅನುಭವಿಸುವವರು ವಾಹನ ಸವಾರರು. ತೇಪೆ ಕಾರ್ಯ ಒಂದು ಮಳೆಗೆ ಎದ್ದು ಹೋಗಿದ್ದು ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡುತ್ತಿದ್ದಾರೆ ಎಂಬ ಆರೋಪವು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಶರಸಾಯನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯಲ್ಲಿ
ವಾರ್ಷಿಕ ಸಂಶೋಧನಾ ದಿನವನ್ನು ಸಂಸ್ಥೆಯ ಡೆಸಿನಿಯಲ್ ಮೆಮೋರಿಯಲ್ ಸಭಾಂಗಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದೇರಳಕಟ್ಟೆಯ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ಸ್ ಡೈರೆಕ್ಟರ್ ಡಾಕ್ಟರ್ ಇಂದ್ರಾಣಿ ಕರುಣಾಸಾಗರ್ ಅವರು ಆಗಮಿಸಿದ್ದರು. ಇದೇ ವೇಳೆ ಮಾತನಾಡಿದ ಅವರು, 2 ದಶಕಗಳ ಹಿಂದೆ ಆರೋಗ್ಯ ಸಂಶೋಧನೆಯು ರೋಗಿಗಳ ಆರೈಕೆಯ ಮೇಲೆ ಮಾತ್ರ ಒತ್ತು ನೀಡಲಾಗಿತ್ತು. ಆದರೆ ಇಂದು ಸಂಶೋಧನೆಗಳು ನಾವೀನ್ಯತೆಗಳ ಹೊಸ ಆವಿಷ್ಕಾರಗಳನ್ನು ಹೆಚ್ಚಿಸುತ್ತದೆ ಎಂದ ಅವರು, ಫಾದರ್ ಮುಲ್ಲರ್ ಸಂಸ್ಥೆಯು ಸಂಶೋಧನೆಗೆ ಹೆಚ್ಚಿನ ಒತ್ತು ನೀಡುತ್ತಿರುವುದರ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು. Sisters here, she did her PhD and she always is extremely grateful, she says, but I always tell her it's her perseverance that has paid off, and dedication is the synonym for any researcher. Perseverance. Your work should become your prayer. We always learn about it. Work is worship, and it is definitely worship in research. And whatever work you do, if you get it translated into something that makes you happy end of the day because it is serving the need of society and the purpose for which you have done everything, that gives you the greatest pleasure. As Professor Sanjeev Rai mentioned, we collaborated more than 4 decades ago, and with Professor Ramesh Bhatt about 2 years ago we started, and he has been trying to, of course, enthuse all of you. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 2017ರಲ್ಲಿ ಫಾದರ್ ಮುಲ್ಲರ್ ಸಂಸ್ಥೆ ಸಂಶೋಧನಾ ಕೇಂದ್ರವಾಗಿ ಕಾರ್ಯಗತಗೊಂಡಿತು. ಡಾಕ್ಟರ್ ಬಿ ಸಂಜೀವ್ ರೈ ಅವರ ವಿಶೇಷ ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ. ಈಗ ಸಂಶೋಧನಾ ಕೇಂದ್ರ ಬಲಗೊಂಡು ಅಭಿವೃದ್ಧಿ ಹೊಂದುತ್ತಿದೆ ಎಂದು ಹೇಳಿದರು. The seeds sown will bear definitely fruit, provided we take care of it and that we continuously, patiently, putting all our efforts and wait for the results, it will definitely take place. And that is what has happened to Father Mullard Research Center. I remember the year 2017, Dr. Sanjeev Rai was made the chief of research, and then we took off, and after that Dr. Muralidhar also was there on the team, and now headed by Dr. Ramesh Bhatt and his team, has certainly yielded fruits, and therefore this Mullard Research Week, for a week you had number of activities and input sessions, so that the faculty and the entire institution is geared towards research. ಇದೇ ವೇಳೆಯಲ್ಲಿ ಸಂಶೋಧನಾ ವಿಭಾಗದಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಬಿ ಮೆನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಜಾ, ಫಾದರ್ ಮುಲ್ಲರ್ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ರಮೇಶ್ ಭಟ್, ಫಾದರ್ ಮುಲ್ಲರ್ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜು ತುಂಬೆಯ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಎಂಬಿಬಿಎಸ್ ವಿದ್ಯಾರ್ಥಿಗಳಾದ ಮೇಘನಾ ಮತ್ತು ತೇಜಶ್ರೀ ಅವರು ನಿರ್ವಹಿಸಿದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು. ಜಿಲ್ಲೆಗೊಂದು ರಸಗೊಬ್ಬರ ಪ್ರಯೋಗಾಲಯ ಅಗತ್ಯ. ಹಿಂದೆ ಬೆಳ್ತಂಗಡಿಯಲ್ಲಿದ್ದ ಕಟ್ಟಡ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಹೊಸ ಪ್ರಯೋಗಾಲಯ ನಿರ್ಮಾಣಕ್ಕೆ ಜಮೀನು ಕೊರತೆ ಕಂಡುಬಂದ ಹಿನ್ನೆಲೆಯಲ್ಲಿ ಉಳ್ಳಾಲದಲ್ಲಿ ನೂತನ ಪ್ರಯೋಗಾಲಯ ಸ್ಥಾಪನೆಯಾಗಲಿದ್ದು ಪ್ರದೇಶಾಭಿವೃದ್ಧಿಗೆ ಸಹಕಾರಿ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದರು. ರಸಗೊಬ್ಬರ ನಿಯಂತ್ರಣ ನೂತನ ಪ್ರಯೋಗಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಕಾಪಿಕಾಡ್ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಶಿಲಾನ್ಯಾಸಗೈದು ಮಾತನಾಡಿದರು. ಒಂದು ಪ್ರದೇಶ ಅಭಿವೃದ್ಧಿಯಾಗಬೇಕಾದ್ರೆ ಶಾಂತಿ, ನೆಮ್ಮದಿಯ ವಾತಾವರಣ ಅಗತ್ಯ. ಪಂಪ್ವೆಲ್ನಿಂದ ಕಲ್ಲಾಪುವರೆಗೆ ಅಹಿತಕರ ಘಟನೆಗಳಿಂದಾಗಿ ಜಾಗ ಖರೀದಿಸಿದವರು ಮಾರಿ ಹೋಗಿದ್ದರಿಂದ ಆ ಭಾಗ ಅಭಿವೃದ್ಧಿಯಿಂದ ವಂಚಿತವಾಗಿದೆ.
ನೂತನ ಪ್ರಯೋಗಾಲಯ ನಿರ್ಮಾಣಗೊಂಡ್ರೆ ಊರಿನ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಜಿಲ್ಲೆಗೊಂದು ಫರ್ಟಿಲೈಸರ್ ಲ್ಯಾಬೋರೇಟರಿ ಎಲ್ಲ ಕಡೆಯೂ ಬೇಕು. ಈ ಹಿಂದೆ ಇದು ಅತ್ಯಂತ ಹಿಂದುಳಿದ ಪ್ರದೇಶ ಬೆಳ್ತಂಗಡಿಯಲ್ಲಿ ಇತ್ತು, ಲಾಸ್ಟ್ ನಮ್ಮ ಜಿಲ್ಲೆಯ ಕಡೆಯಲ್ಲಿ. ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ವಾಗಿ ಶಿಥಿಲವಾಗಿ ದುರವಸ್ಥೆಯಲ್ಲಿ ಇತ್ತು. ಈ ಹೊಸ ಬಿಲ್ಡಿಂಗ್ ಬರುವಾಗ ಕೆಲವು ಕೇಂದ್ರ ಸ್ಥಾನದಲ್ಲಿ ಬರಬೇಕಂತ ಹೇಳಿಕೊಂಡು ತೀರ್ಮಾನವಾದಾಗ ಮಂಗಳೂರಲ್ಲಿ ಎಲ್ಲಿ ಕೂಡ ಜಾಗ ಇಲ್ಲ. ಇದು ಲ್ಯಾಂಡ್ಗೆ ಬಂದು ಕೇಳಿದಾಗ ಮಮತಘಟ್ಟದ ಮಾತಾಡಿ ಈ ಲ್ಯಾಂಡ್ ಇಲ್ಲಿ ಕೊಟ್ಟ ಕಾರಣವೇ ಇದಿಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು. ಏನಾದ್ರು ಗೇರು ಕೃಷಿ ನಿಗಮದವರು ಇಲ್ಲ ನಮ್ಮ ಜಾಗ ನಾವು ಕೊಡುವುದಿಲ್ಲ, ನೀವು ಎಲ್ಲಾದ್ರೂ ಬೇಗ ಸರ್ಕಾರ ಜಾಗದಲ್ಲಿ ಮಾಡಿಕೊಂಡು ಹೋಗಿ ಅಂತ ಹೇಳ್ಬೇಕಾದ್ರೆ ಇದು ಬೇರೆ ಎಲ್ಲಿಗ ಹೋಗ್ತಿತ್ತು. ಆದರೆ ನಮಗೆ ಈ ಊರು ಡೆವಲಪ್ ಆಗಬೇಕಾದ್ರೆ ನಮ್ಮ ಊರಲ್ಲಿ ಇಂಥ ಘಟಕಗಳು ಬಂದರೆ ಪರೋಕ್ಷವಾಗಿ ಇಡೀ ಊರಿಗೆ ಲಾಭ ಆಗ್ತದೆ. ಯಾಕೆ ಬೇರೆ ಬೇರೆ ಊರಿನ ಕೃಷಿಕರು ಇಲ್ಲಿಗೆ ಬರುವಾಗ ಇಲ್ಲಿ ರಿಕ್ಷಾದಲ್ಲಿ ಬಂದಾಗ ನಮ್ಮ ರಿಕ್ಷಾದವನಿಗೆ ದುಡ್ಡು ಆಗ್ತದೆ, ಇಲ್ಲಿ ಬಂದು ಹೋಟೆಲ್ ಚಹಾ ಕುಡಿದಾಗ ನಮ್ಮ ಹೋಟೆಲ್ನವನಿಗೆ ಚಹಾ. ಎಲ್ಲಿ ಜನರ ಚಲನವಲನ ಜಾಸ್ತಿ ಆಗ್ತದ ಆ ಪ್ರದೇಶ ಅಭಿವೃದ್ಧಿ ಆಗ್ತದೆ. ಈ ಪ್ರದೇಶ ಅಭಿವೃದ್ಧಿ ಆಗಬೇಕಾದ ಉದ್ದೇಶದಿಂದಲೇ ಇವತ್ತು ಮಮತಘಟ್ಟ ಮಾತಾಡಿಕೊಂಡು ಇಲ್ಲಿ ನಾವು ಈ ಒಂದು ಜಾಗವನ್ನು ಅವರಿಗೆ ಕೊಡಲಿಕ್ಕೆ ಆಯಿತು. ಇಲ್ಲದಿದ್ದರೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಇವತ್ತು ಇರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಬಹುಶಃ ಮೊನ್ನೆ ಇದನ್ನು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಮಾಡಬೇಕಂತ ತೀರ್ಮಾನ ಆಗಿತ್ತು. ನನ್ನ ಕೂಡ ಸಮಯಾವಕಾಶ ಆಗಿರಲಿಲ್ಲ. ಆದ ಕಾರಣ ಈ ಎಲ್ಲ ಯೋಜನೆಗಳಿಗೆ ನಾನು ಹೇಳಿದಾಗೆ ಎಲ್ಲ ಜನಪ್ರತಿನಿಧಿಗಳನ್ನು ಎಲ್ಲ ಸಂದರ್ಭದಲ್ಲಿ ಕೂಡ ಕರಿಬೇಕು. ಅದು ಯಾರೇ ಇರಲಿ, MP ಇರಲಿ, MLA ಇರಲಿ, ಸ್ಥಳೀಯ ಮಟ್ಟದ ಅಧ್ಯಕ್ಷ ಇರಲಿ, ಸದಸ್ಯರಿರಲಿ. ಕೆಲವೊಂದು ಕಮ್ಮಿ ಎಲ್ಲರೂ ಮನುಷ್ಯರೇ, ಎಲ್ಲ 100ಕ್ಕೂ 100 ಪರ್ಫೆಕ್ಟ್ ಜನ ಅದು ಸ್ವರ್ಗಲೋಕದಲ್ಲಿ ಮಾತ್ರ ಸಿಗ್ತದೆ. ಇಲ್ಲಿ ನಮ್ಗೆ ಯಾರಿಗೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಮಾಹಿತಿಯ ಕೊರತೆಯಿಂದ ಅಥವಾ ಉದ್ದೇಶ ಅಲ್ಲದೆ ಕೆಲವು ಹೆಚ್ಚು ಕಮ್ಮಿ ಆಗುವುದು ಸ್ವಾಭಾವಿಕ. ಅದಕ್ಕೆ ಟೆನ್ಷನ್ ಮಾಡಬೇಕಂತ ಇಲ್ಲ. ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ, ನಿಮ್ಮ ಟೆನ್ಷನ್ ಕೂಡ ಮದ್ದಿದೆ. ಅದಕ್ಕಾಗಿ ನಾವು ಕೊಡೋದು ವ್ಯಾಸ ನಾವು ಮಾಡುವ. ಹಾಗಾದರೆ ನಾನು ಶಾಸಕನಾಗಿ ಕಳೆದ ಅವಧಿಯಲ್ಲಿ ನನ್ನನ್ನು ಕೇಳದೆ ಎಲ್ಲೆಲ್ಲ ರಸ್ತೆ ಮಾಡಿದ್ದಾರೆ ಇವನಿಗೆ ಗೊತ್ತು. ಎಲ್ಲಿದೆ ಪುಷ್ ನನ್ನ ಗ್ರಾಂಟಿನಲ್ಲಿ ನಾನು ಸ್ಯಾಂಕ್ಷನ್ ಮಾಡಿದ್ದು ಅದು DMF ಫಂಡ್ ಇರಲಿ, ರೈನ್ ಡ್ಯಾಮೇಜ್ ಇರಲಿ, ಅದರಲ್ಲಿ ಎಲ್ಲಿ ಹೋಗಿ ಮಾಡಿ ನನ್ನನ್ನು ಹೇಳಲಿಲ್ಲ. ನಾನು ಕೇಳಲಿಲ್ಲ. ಯಾಕೆ ನನ್ನ ಮನೆಯಲ್ಲಿ ಬಂದು ಯಾರು ಗುಡಿಸಿದ್ರೇನೋ, ನನ್ನ ಮನೆ ಕ್ಲೀನ್ ಆದರೆ ಆಯ್ತು ಅಂತ ಹೇಳಿಕೊಂಡು ನಾನೆಲ್ಲರೂ ನನ್ನ ಕೆಲಸ ಮಾಡಲಿಕ್ಕೆ ನಾನು ಬಿಟ್ಟಿದ್ದೆ. ನಾನೆಲ್ಲರೂ ನನ್ನ ಊರಲ್ಲಿ ಬಂದು ನನ್ನನ್ನು ಕೇಳದೆ ಅಲ್ಲಿ ಬಂದು ನಾನು MLA ಆಗಿದ್ದರೂ ಕೂಡ, ನನ್ನ ಪ್ರತಿಪಕ್ಷದ ಉಪನಾಯಕನಾಗಿದ್ದರೂ ಕೂಡ ಅಲ್ಲಿ ಬಂದು ಎಲ್ಲ ನನಗೆ ಗೊತ್ತಿಲ್ಲದೆ ಪೇಪರ್ ಇದು ಬರ್ತಿತ್ತು. ಅಲ್ಲಿ ಶಂಕುಸ್ಥಾಪನೆ, ಅವರು ಶಂಕುಸ್ಥಾಪನೆ, ಇವರು ಶಂಕುಸ್ಥಾಪನೆ ಅಂತ ಹೇಳಿಕೊಂಡು ನಾನು ಟೆನ್ಷನ್ನೇ ಮಾಡಲಿಲ್ಲ. ನಮ್ಮ ಯಾರು ಒರೆಸಿದ್ರೇನು, ಯಾರು ಗುಡಿಸಿದ್ರೇನು, ಯಾರು ಕ್ಲೀನ್ ಮಾಡಿದೇನು, ನನ್ನ ಕ್ಷೇತ್ರ ಕ್ಲೀನ್ ಆಗಿರಬೇಕು, ನಮ್ಮ ಮನೆ ಕ್ಲೀನಾಗಿ ಮಾಡಲಿ ಅಂತ ನಾನು ಬಿಟ್ಟಿದ್ದೆ. ನನ್ನ ಕೂಡ ಇದನ್ನು ವಿಧಾನಸಭೆಯಲ್ಲಿ ನನಗೆ ತೆಗೆದು ನನಗೆ ಅವಿಶ್ವಾಸ ಮಂಡಿಸಿ ಏನೆಲ್ಲ ನನಗೆ ವಿಧಾನಸಭೆಯಲ್ಲಿ ಮಾತಾಡ್ಬೋದು, ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಇದೆಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರ ಆಗ್ತದೆ. ಈ ಸಂದರ್ಭದಲ್ಲಿ ಉಳ್ಳಾಲ ನಗರಸಭಾಧ್ಯಕ್ಷೆ ಶಶಿಕಲಾ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಘಟ್ಟಿ, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೊಳ್ಯಾರ್, ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಸುರೇಖಾ ಚಂದ್ರಹಾಸ್, ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಮನ್ಸೂರ್ ಮಂಚಿಲ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. ಮಂಗಳೂರಿನ ಪ್ರಸಿದ್ಧ ಇಲೆಕ್ಟ್ರಾನಿಕ್ಸ್ ಮತ್ತು ಪೀಠೋಪಕರಣಗಳ ಮಳಿಗೆಯಾದ VK ಫರ್ನಿಚರ್ ಮತ್ತು ಇಲೆಕ್ಟ್ರಾನಿಕ್ಸ್ ವತಿಯಿಂದ VK ಬಿಗ್ ವಿನ್ 19ನೇ ತಿಂಗಳ ಡ್ರಾ ಕಾರ್ಯಕ್ರಮವು ತೊಕ್ಕೊಟ್ಟುವಿನ VK ಫರ್ನಿಚರ್ ಮತ್ತು ಇಲೆಕ್ಟ್ರಾನಿಕ್ಸ್ ಮಳಿಗೆಯಲ್ಲಿ ನಡೆಯಿತು. ಒಂದೇ ಸೂರಿನಡಿಯಲ್ಲಿ ಗೃಹೋಪಯೋಗಿ ವಸ್ತುಗಳು ಸಿಗುವ VK ಫರ್ನಿಚರ್ಸ್ ಮತ್ತು ಇಲೆಕ್ಟ್ರಾನಿಕ್ಸ್ ಶೋರೂಮ್ನವರು ಗ್ರಾಹಕರಿಗಾಗಿ ಲಕ್ಕಿ ಡ್ರಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, 19ನೇ ತಿಂಗಳ ಡ್ರಾ ಕಾರ್ಯಕ್ರಮವು ತೊಕ್ಕೊಟ್ಟುವಿನ VK ಫರ್ನಿಚರ್ಸ್ ಮತ್ತು ಇಲೆಕ್ಟ್ರಾನಿಕ್ಸ್ ಮಳಿಗೆಯಲ್ಲಿ ನಡೆಯಿತು. 19ನೇ ತಿಂಗಳ ಡ್ರಾದಲ್ಲಿ ಪ್ರಥಮ ಬಹುಮಾನವು H238 ನಂಬರ್ನ ಕಣ್ಣೂರಿನ ಸುನಂದ ಪೂಜಾರಿಯವರು ವಿಜೇತರಾಗಿ ಸುಜುಕಿ ಜಿಕ್ಸರ್ ಸ್ಪೋರ್ಟ್ಸ್ ಬೈಕ್ ಅನ್ನು ಪಡೆದುಕೊಂಡರು. Okay. The first winner is H series na 238 number
Congratulations once again to the winner. So L series 238 number, and once again congratulations. ದ್ವಿತೀಯ ಬಹುಮಾನವನ್ನು L201 ನಂಬರ್ನ ಕಾರವಾರದ ಹರಿಣಾಕ್ಷಿ ಅವರು ವಿಜೇತರಾಗಿದ್ದು ಸುಜುಕಿ ಜಿಕ್ಸರ್ ಸ್ಪೋರ್ಟ್ಸ್ ಬೈಕ್ ಅನ್ನು ಪಡೆದುಕೊಂಡರು. Yes. Right. So let's go to the second winner. Second winner ಯಾರು ಆಗ್ತಾರೆ ಅಂತ ನೋಡೋಣ. So the second luckiest winner is L series ನ 201 number. So L series ನ 201 number. Congratulations to the winner. ಅದೃಷ್ಟಶಾಲಿಗಳನ್ನು ಲಕ್ಕಿ ಡ್ರಾದ ಮೂಲಕ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಮನೀಶ್ ಕುಮಾರ್, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಜ್ವಲ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಏರ್ಪೋರ್ಟ್ ರಸ್ತೆಯ ಎಯ್ಯಾಡಿ, ಕಲ್ಲಾಪು ತೊಕ್ಕೊಟ್ಟು, ಉರುವ ಚಿಲಿಂಬಿ ಹಾಗೂ ವಾಮಂಜೂರಿನಲ್ಲಿರುವ ವಿಕೆ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಳಿಗೆಗಳಿಗೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ www.vkgroups.com ಅನ್ನು ಸಂಪರ್ಕಿಸಬಹುದು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ತೊಕ್ಕೊಟ್ಟು. ವಿಮಾನಾಪಘಾತದಲ್ಲಿ ಸಾವು ಕಂಡ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರ ಲಕ್ಕಿ ನಂಬರ್ 1206 ಅಂತೆ. ಆದರೆ ಅದು ಅವರ ಅಂತಿಮ ನಂಬರ್ ಕೂಡ ಆಯಿತು. ಮರಣಿಸಿದ ವಿಜಯ್ ರೂಪಾಣಿ ಅವರ ಕಾರಿನ ನಂಬರ್ GJO3HK1206. ಹಾಗೆ ಅವರ ಬೈಕಿನ ನಂಬರ್ GJO3DE1206 ಎಂದು ಇದೆಯಂತೆ. ಆ ಬಗೆಗಿನ ಫೋಟೋಗಳು ಕೂಡ ಬಿಡುಗಡೆಯಾಗಿವೆ. ಇದರ ನಡುವೆ ವಿಮಾನಯಾನ ಪ್ರಾಧಿಕಾರದವರು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿರುವುದು ಎಂಬಿತ್ಯಾದಿಯಾಗಿ ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ. ಸಾರ್ವಜನಿಕರು ಎಚ್ಚರದಿಂದ ಇರಬೇಕು ಎಂದು ಹೇಳಿದ್ದಾರೆ. ದೇಹದ ಗುರುತು ಸಿಗದಂತೆ ಕರಕಲಾದ ವಿಮಾನದಲ್ಲಿ ಒಂದು ಭಗವದ್ಗೀತೆ ಸುಟ್ಟಿರಲಿಲ್ಲ ಮಾದರಿಯ ಸುದ್ದಿಗಳು ಸಹ ಬರುತ್ತಿವೆ. ವಿಜಯ್ ರೂಪಾಣಿ ಅವರ ಕಾರು ಬೈಕ್ ನಂಬರ್ ಏನಾದರೂ ಇರಲಿ, ಅವರ ಮರಣ ಕೂಡ ಜೂನ್ 12ರಂದು ಎಂದರೆ 1206 ಅಂಕಿಯ ದಿನದಂದು ನಡೆದಿದೆ ಎಂಬುದೊಂದು ಮನ ಕಲಕುವ ಸುದ್ದಿ. ವಿಜಯ್ ರೂಪಾಣಿ ಅವರು 1956ರ ಆಗಸ್ಟ್ 2ರಂದು ಯಾಂಗೂನ್ನಲ್ಲಿ ಹುಟ್ಟಿದವರು. ಆದರೆ ಅವರು ಹುಡುಗನಿದ್ದಾಗಲೇ ಅವರ ಕುಟುಂಬವು ರಾಜ್ಕೋಟ್ಗೆ ಬಂತು. ಗಾಜಾಪಟ್ಟಿ ಕಾಣದ ಶಾಂತಿ, ರಷ್ಯಾ ಉಕ್ರೇನ್ ಏರಿದ ಕದನ ಕಾವು ಮಧ್ಯೆ ಇಸ್ರೇಲ್ ಇರಾನ್ಗಳು ಯುದ್ಧಾರಂಭದ ಹೊಸಿಲಿನ ಮೇಲೆ ನಿಲ್ಲುತ್ತಲೇ ಜಾಗತಿಕ ಷೇರು ಮಾರುಕಟ್ಟೆ ತಲ್ಲಣಗೊಂಡಿದೆ. ಷೇರುಗಳನ್ನು ಮಾರಿ ಕೈತೊಳೆಯುವವರು ಸಾಲುಗಟ್ಟುತ್ತಲೇ ಷೇರು ದರಗಳು ಕುಸಿದಿದೆ. ದರಗಳು ಕುಸಿಯುವ ಮೊದಲೇ ಮಾರಿಬಿಡೋಣ ಎಂದು ನೋಡಿದಾಗ ಮತ್ತೆ ಷೇರು ಅಡಿಪಾಯ ಅಲ್ಲಾಡಿದೆ. ಭಾರತ ಸಹಿತ ಲೋಕದ ಬಹುತೇಕ ಕಡೆ ಷೇರು ವ್ಯವಹಾರದಲ್ಲಿ ಹಾಹಾಕಾರ ಮೇಲೆದ್ದಿದೆ. ಭಾರತದ ಷೇರು ವ್ಯವಹಾರದಲ್ಲಿ ನಿಫ್ಟಿ 415 ಅಂಕ ಕುಸಿದು 24,473ಕ್ಕೆ ಇಳಿದಿದೆ. ಇದು 1.67% ಕುಸಿತವಾಗಿದೆ. ಅದೇ ವೇಳೆ ಷೇರು ದರ BSE 1262 ಅಂಕ ತಗ್ಗಿ 80,429 ಆಯಿತು. ಇದು 1.55% ಕುಸಿತವಾಗಿದೆ. ಜಾಗತಿಕ ಯುದ್ಧ ಜ್ವರವು ಪ್ರಪಂಚದ ರಾಜಕೀಯ ವಲಯವನ್ನ ಬಿಸಿ ಮಾಡಿದ್ದು ಷೇರು ಮಾರಿಬಿಡುವವರ ಸಂಖ್ಯೆಯನ್ನು ಅಧಿಕರಿಸಿದೆ. ಅಲ್ಲದೆ ಯುದ್ಧವು ಹಣಕಾಸಿನ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಎಂಬ ಕಾರಣಕ್ಕೆ ಕೂಡ ಷೇರು ಮಾರುಕಟ್ಟೆ ಅಲುಗಾಡಿದೆ. ಇರಾನ್ನಲ್ಲಿ ಯುದ್ಧವು ಬಿಗಿಗೊಂಡರೆ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಈಗಾಗಲೇ ಇರಾನ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ. ತೈಲ ಪೂರೈಕೆಯಲ್ಲಿ ಕೊರತೆ ಕಾಡಿದರೆ ಜಗತ್ತಿನಲ್ಲಿ ವಾಹನ, ವಾಣಿಜ್ಯ, ಇನ್ನಿತರ ವ್ಯವಹಾರಗಳು ಜಾರುದಾರಿಗೆ ಬೀಳುತ್ತವೆ. ಇದರ ನಡುವೆ ಜಪಾನಿನ ಯೆನ್ ಮತ್ತು ಚಿನ್ನದ ಬೆಲೆ ತುಸು ಏರಿದರೂ ಅದು ಕೂಡ ದುರ್ಬಲ ಹಣಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅಹಮದಾಬಾದ್ ವಿಮಾನ ಅಪಘಾತದ ಬೆನ್ನಿಗೆ ಇಂಡಿಗೋ ಮತ್ತಿತರ ವಿಮಾನ ಕಂಪನಿಗಳ ಷೇರು ದರವು 5% ಕಡಿಮೆಯಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮುಂಬೈ. 2014ರ ಮಾರ್ಚ್ 8ರಂದು ಮಲೇಷಿಯಾ ಏರ್ಲೈನ್ಸ್ ಫ್ಲೈಟ್ 370 ವಿಮಾನವು 239 ಪ್ರಯಾಣಿಕರೊಂದಿಗೆ ಕೌಲಾಲಂಪುರನಿಂದ ಬೀಜಿಂಗ್ಗೆ ಹೊರಟ ವಿಮಾನ ಇಂದಿಗೂ ಪತ್ತೆಯಾಗಿಲ್ಲ. ವಿಮಾನದ ಅವಶೇಷವೂ ಸಿಕ್ಕಿಲ್ಲ. ಅದರಲ್ಲಿದ್ದ ಒಟ್ಟು 370 ಮಂದಿ ಏನಾದರೂ ಎಂದು ಕೂಡ ತಿಳಿದಿಲ್ಲ. ಒಂದು ಸಣ್ಣ ಸುಳಿವು ಕೂಡ ಸಿಗದೆ ವಿಮಾನವೂ ಇಲ್ಲ. ಅದರಲ್ಲಿದ್ದ ಮಂದಿಯೂ ಪತ್ತೆ ಇಲ್ಲ. ಎಲ್ಲ ಆಧುನಿಕ ತಂತ್ರಜ್ಞಾನ ಬಳಸಿ ಅದನ್ನು ಹುಡುಕಲಾಯಿತು. ಬೇರೆ ದೇಶಗಳ ತಜ್ಞರ ಸೇವೆಯನ್ನು ಬಳಸಲಾಯಿತು. ಆದರೆ ವಿಮಾನದ ಒಂದು ತುಂಡಾಗಲಿ ಒಂದು ಶವವಾಗಲಿ ಸಿಕ್ಕಿಲ್ಲ. 3 ವರ್ಷ ನೆಲಕಡಲಲ್ಲಿ ಹುಡುಕಾಟ ನಡೆಸಿ ಹುಡುಕುವುದನ್ನೇ ಕೈಬಿಡಲಾಗಿತ್ತು.
ಕಳೆದ ತಿಂಗಳು ಮಲೇಷಿಯಾಕ್ಕೆ ಹತ್ತಿರದ ಆಳಕಡಲಿನಲ್ಲಿ ಹುಡುಕಾಟ ಆರಂಭವಾಗಿದೆ. ಫಲ ಇನ್ನೂ ಕಾಣಿಸುತ್ತಲಿಲ್ಲ. ಇದು ಕೂಡ ಬೋಯಿಂಗ್ 777 ವಿಮಾನವಾಗಿತ್ತು. ಹಿಂದೂ ಮಹಾಸಾಗರದಲ್ಲಿ ಇದು ಬಿದ್ದಿದೆ ಎಂಬುವುದು ಬಹುತೇಕರ ಅಭಿಪ್ರಾಯ. ಆದರೆ ಒಂದು ತುಣುಕು ಕೂಡ ಸಾಕ್ಷ್ಯ, ಅವಕಾಶ ಸಿಗುತ್ತಿಲ್ಲ. ಹಿಂದೂ ಮಹಾಸಾಗರದ ಆಫ್ರಿಕಾ ಕರಾವಳಿಯಲ್ಲಿ ಕೆಲವು ಅವಶೇಷ ಸಿಕ್ಕವು. ಕೊನೆಗೆ ಅವು ಕಾಣೆಯಾದ ವಿಮಾನದ್ದಲ್ಲ ಎಂದು ಸ್ಪಷ್ಟವಾಯಿತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕೌಲಾಲಂಪುರ್. ಬಿಸಿ ರೋಡಿನ ಖಾಸಗಿ ಬಸ್ಸು ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ನಡೆದಾಡಲು ಅಡಚಣೆ ಉಂಟು ಮಾಡುತ್ತಿದ್ದ ಅಂಗಡಿ ವ್ಯಾಪಾರಿಗಳ ಸಾಮಗ್ರಿಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಪುರಸಭಾ ಮುಖ್ಯಾಧಿಕಾರಿಯವರ ನೇತೃತ್ವದಲ್ಲಿ ನಡೆಸಲಾಯಿತು. ಅಚ್ಚರಿ ಎಂದರೆ ತೆರವು ಕಾರ್ಯಾಚರಣೆ ಮುಗಿಸಿ ಅಧಿಕಾರಿಗಳು ಸ್ಥಳದಿಂದ ತೆರಳಿದ ಕೂಡಲೇ ಮತ್ತೆ ವ್ಯಾಪಾರಿಗಳು ಸಾಮಗ್ರಿಗಳನ್ನು ಅಂಗಡಿಯ ಹೊರಭಾಗದಲ್ಲಿಟ್ಟಿದ್ದಾರೆ. ಬಿಸಿ ರೋಡಿನ ಬಸ್ಸು ನಿಲ್ದಾಣದಲ್ಲಿರುವ ಬಂಟ್ವಾಳ ಪುರಸಭೆಯ ವಾಣಿಜ್ಯ ಸಂಕೀರ್ಣದಲ್ಲಿರುವ ಅಂಗಡಿಗಳಲ್ಲಿ ವ್ಯಾಪಾರಿಗಳು ಹಣ್ಣು ಹಂಪಲು, ಹೂ, ಪತ್ರಿಕೆ, ಮಕ್ಕಳ ತಿಂಡಿಗಳನ್ನು ಅಂಗಡಿಯ ಹೊರಭಾಗದಲ್ಲಿಟ್ಟು ವ್ಯಾಪಾರ ನಡೆಸುತ್ತಿದ್ದಾರೆ. ಇದರಿಂದಾಗಿ ಬಸ್ಸುಗಳಿಗೆ ಕಾಯುವ ಪ್ರಯಾಣಿಕರಿಗೆ ಇದು ಅಡ್ಡಿಯುಂಟು ಮಾಡುತ್ತಿತ್ತು. ಅಂಗಡಿ ಕೋಣೆಯ ವ್ಯಾಪ್ತಿಯನ್ನು ಮೀರಿ ಹೊರಭಾಗದಲ್ಲಿ ವಸ್ತುಗಳನ್ನಿಟ್ಟು ವ್ಯಾಪಾರ ಮಾಡುವ ಬಗ್ಗೆ ಬಂಟ್ವಾಳ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಲವು ಬಾರಿ ಚರ್ಚೆ ನಡೆದಿದ್ದರೂ ಕಾರ್ಯಾಚರಣೆ ಕೈಗೊಂಡಿರಲಿಲ್ಲ. ಶುಕ್ರವಾರ ಬೆಳಿಗ್ಗೆ ಮುಖ್ಯಾಧಿಕಾರಿ ಮೊಹಮ್ಮದ್ ನಜೀರ್ ಅವರ ನೇತೃತ್ವದಲ್ಲಿ ಆರೋಗ್ಯ ನಿರೀಕ್ಷಕ ರತ್ನಪ್ರಸಾದ್ ಪೌರಕಾರ್ಮಿಕರ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಿದರು. ಬಸ್ಸು ನಿಲ್ದಾಣದಲ್ಲಿ ಸಾರ್ವಜನಿಕರು ನಡೆದಾಡಲು ತೊಂದರೆಯಾಗುತ್ತಿದ್ದ ಅಂಗಡಿಯ ಹೊರಭಾಗದಲ್ಲಿಟ್ಟಿದ್ದ ಎಲ್ಲ ಸಾಮಗ್ರಿಗಳನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ತೆರವುಗೊಳಿಸಿದ್ದಾರೆ. ಹೆಚ್ಚಿನ ಅಂಗಡಿಯ ಮಾಲಕರು ಪುರಸಭೆಯ ಕಾರ್ಯಾಚರಣೆಗೆ ಅಡ್ಡಿಪಡಿಸಿರಲಿಲ್ಲ. ಅಂಗಡಿಯನ್ನು ಮೀರಿ ಹೆಚ್ಚುವರಿ ಶೀಟುಗಳನ್ನು ಹಾಕಿ ಹಣ್ಣುಗಳನ್ನು ವ್ಯಾಪಾರ ಮಾಡುತ್ತಿದ್ದ ಅಂಗಡಿಯ ವ್ಯಾಪಾರಿಯೊಬ್ಬ ತೆರವು ಕಾರ್ಯಾಚರಣೆಯ ವೇಳೆ ಪೌರಕಾರ್ಮಿಕರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಇದರಿಂದ ಕಾರ್ಯಾಚರಣೆ ನಿರತ ಪೌರಕಾರ್ಮಿಕರು ಅದನ್ನು ಬಿಟ್ಟು ತೆರಳಿದ್ರು. ಅಧಿಕಾರಿಗಳು ಸ್ಥಳದಿಂದ ಹೋದ ಕೂಡಲೇ ವ್ಯಾಪಾರಿಗಳು ಮತ್ತೆ ಸಾಮಗ್ರಿಗಳನ್ನು ಹೊರಗಿಟ್ಟು ವ್ಯಾಪಾರವನ್ನು ಮುಂದುವರೆಸಿದ್ದು ಪುರಸಭೆಯ ಕಾರ್ಯಾಚರಣೆ ನಿಷ್ಪ್ರಯೋಜಕವಾಗಿದೆ. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ. ಕಳೆದ ಜೂನ್ 6ರಂದು ಏಯಾಡಿಯಲ್ಲಿ ನಡೆದ ಚೂರಿ ಇರಿತದ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಯುವಕ ಕೌಶಿಕ್ ಸಾವನ್ನಪ್ಪಿದ್ದಾರೆ. ಬಿಜೈನ ಬ್ರಿಜೇಶ್ ಶೆಟ್ಟಿ ಮತ್ತು ಗಣೇಶ್ ಕೌಶಿಕ್ ಹೊಟ್ಟೆಗೆ ಇರಿದು ಹಲ್ಲೆ ಮಾಡಿದ್ರು. ಈ ಪ್ರಕರಣ ಹಳೆಯ ದ್ವೇಷದ ಕಾರಣದಿಂದ ನಡೆದಿತ್ತು ಎನ್ನಲಾಗಿದೆ. ಆ ಹಿಂದಿನ ವಿವಾದದ ಸಮಯದಲ್ಲಿ ಕೌಶಿಕ್ ಬ್ರಿಜೇಶ್ನ ಮೇಲೆ ಹಲ್ಲೆ ನಡೆಸಿದ್ದ ಎಂದು ಹೇಳಲಾಗಿದೆ. ಕೌಶಿಕ್ ಮೇಲೆ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ ಎಂದು ಹೇಳಲಾಗಿದ್ದು, ಹಲ್ಲೆಯ ನಂತರ ಕೌಶಿಕ್ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದರು. ಆದರೆ ವೈದ್ಯಕೀಯ ಪ್ರಯತ್ನಗಳ ಹೊರತಾಗಿಯೂ ಅವರು ನಿಧನರಾದರು. ಪೊಲೀಸರು ತನಿಖೆ ಮುಂದುವರಿಸಿದ್ದು, ಆರೋಪಿಗಳ ವಿರುದ್ಧ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವ ನಿರೀಕ್ಷೆಯಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.